ಮಂಗಳಮುಖಿಯರಿಗೆ ಕೌಟುಂಬಿಕ ಮತ್ತು ಲೈಂಗಿಕ ದೌರ್ಜನ್ಯ ಧ್ವನಿ ಹಕ್ಕುಗಳು ಮತ್ತು ಘನತೆಗಾಗಿ ಹಕ್ಕೊತ್ತಾಯ ಕಾರ್ಯಕ್ರಮ ನಗರದ ಸಂತ ಅಲೋಷಿಯಸ್ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಟ್ರಾನ್ಸ್ಜೆಂಡರ್ ಆಕ್ಟಿವಿಸ್ಟ್ ಅಕ್ಕಯ್ಯ ಪದ್ಮಶಾಲಿನಿ ಮಾತನಾಡಿ, ಸಮಾಜದಲ್ಲಿ ಮಂಗಳಮುಖಿಯರ ಮೇಲಾಗುತ್ತಿರುವ ದಬ್ಬಾಳಿಕೆ ಮತ್ತು ಅವರನ್ನ ಸಮಾಜ ನೋಡುವ ಕ್ರಮ ಬದಲಾಗಬೇಕು. ಅವರು ಕೂಡ ಎಲ್ಲರೊಡನೆ ಬೆರೆಯುವಂತಾಗಬೇಕು ಎಂದರು. I am not feared about the criminal violence that is happening across the nation. I am not feared to speak the words people who are practicing their power and patriarchy against minorities. Because as a minority, I am very proud to stand for what I am talking and what I wanted to say about the gender and sexuality is concerned. And what is this? Why as a community we are being centuries, decades wise, we are being socially neglected. ಇದಕ್ಕೆ ಕಾರಣಕರ್ತರು ಯಾರು? ಇದಕ್ಕೆ ನೇರ ಕಾರಣಕರ್ತರು ಯಾರು? ಗಂಡಸರು ಹೆಂಗಸರು ಲೈಂಗಿಕ ಅಲ್ಪಸಂಖ್ಯಾತರನ್ನ ದಬ್ಬಾಳಿಕೆ ಮಾಡೋಕೆ ಅಧಿಕಾರ ಕೊಟ್ಟವರು ಯಾರು? ಹಾಗಿದ್ದಾಗ ಗಂಡಸರು ಹೆಂಗಸರು who decides person's gender? Who has the authority to decide one's gender? ಇದು ನಾವು ಯಾರು ಪ್ರಾಕ್ಟೀಸ್ ಮಾಡಲಿಲ್ಲ. ನಮ್ಗೆ ಏನು ಕಲಿಸಿದಾರೋ ಅದನ್ನ ನಾವು ಕಲ್ತ್ಕೊಂಡು ಬಂದಿದ್ದೇವೆ. ಈ ಸಂದರ್ಭ ಪ್ರೀತಿ ಜೀವನ ಮತ್ತು ಕಾನೂನುಗಳ ಮೇಲೆ ಲಿಂಗತ್ವಾತೀತ ಲಿಂಗತ್ವ ಬದಲಾಯಿಸಿದ ವ್ಯಕ್ತಿ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ದೃಷ್ಟಿ ದರ್ಶನ ಎಂಬ ಪುಸ್ತಕವನ್ನ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಅವರು ಬಿಡುಗಡೆ ಮಾಡಿದ್ರು. ಬಳಿಕ ಮಾತನಾಡಿದ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಅವರು, ನಾನು ದಕ್ಷಿಣ ಕನ್ನಡ ಜಿಲ್ಲೆಗೆ ಜಿಲ್ಲಾಧಿಕಾರಿಯಾಗಿ ಆಯ್ಕೆಯಾದಾಗ ನನ್ನಲ್ಲಿ ಮಂಗಳೂರಿನ ಬಗ್ಗೆ ಬೇರೆಯೇ ಅಭಿಪ್ರಾಯವಿತ್ತು. ಆದರೆ ಈಗ ನಾನು ಮಂಗಳೂರಿನಲ್ಲಿದ್ದೇನೆ ಎನ್ನುವುದಕ್ಕೆ ಹೆಮ್ಮೆಯಾಗ್ತಿದೆ. ಮಂಗಳಮುಖಿಯರ ಬಗ್ಗೆ ನನಗೆ ಗೌರವವಿದೆ ಮತ್ತು ಅವರ ಅಭಿವೃದ್ಧಿಗೆ ನನ್ನ ಕಡೆಯಿಂದಾದ ಅನುದಾನ ನೀಡುತ್ತೇನೆ ಎಂದರು. Now we are in a position to even come out in a forum and discuss these things and establish rights of people. ಅಂದ್ರೆ ಈ 21st ಸೆಂಚುರಿಯಲ್ಲಿ ಇದು ಮಾಡಬೇಕಾ ಒಂದು ಅವಶ್ಯಕತೆ ಬಂದಿರೋದೇ ಒಂದು ನನ್ನ ಅಭಿಪ್ರಾಯಕ್ಕೆ ಇಟ್ ಇಸ್ ಅ ಬೇನ್. ಇಷ್ಟು ವರ್ಷ ಆದಮೇಲೆ ಇದೆಲ್ಲ ನಮಗೆ ಅರ್ಥ ಆಗಿರಬೇಕು. ಆದರೆ ಎಲ್ಲ ಒಂದು ಕಡೆ ಇಟ್ ಇಸ್ ಸ್ಟಿಲ್ ನಾಟ್ ಮೂವಿಂಗ್. ನಮ್ಮಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಮೀಟಿಂಗ್ಗಳು ನಡೆಯುತ್ತೆ. ವಿ ಕೀಪ್ ಕಂಡಕ್ಟಿಂಗ್ ಡೊಮೆಸ್ಟಿಕ್ ವೈಲೆನ್ಸ್ ರಿವ್ಯೂಸ್. ಸೊ ಇನ್ ದಟ್ ರಿವ್ಯೂ ಆಲ್ಸೋ ಐ ಆಸ್ಕ್ ಮೈ ಪೀಪಲ್, ಓಕೆ, ಹೌ ಮೆನಿ ಕೇಸಸ್ ವೇರ್ ಬುಕ್ಡ್, ವಾಟ್ ಹ್ಯಾಪೆಂಡ್? ಸೊ ದೇ ವಿಲ್ ಸೇ ವಿ ಗಾಟ್ 120 ಕಂಪ್ಲೇಂಟ್ಸ್. ಕಾರ್ಯಕ್ರಮದಲ್ಲಿ ಟ್ರಾನ್ಸ್ಜೆಂಡರ್ ಆಕ್ಟಿವಿಸ್ಟ್ ವಿದ್ಯಾ ದಿನಕರ್, ಪರಿವರ್ತನಾ ಸಂಸ್ಥೆಯ ಮಂಗಳಮುಖಿಯರಾದ ಸಂಜನಾ, ಶ್ರೀನಿಧಿ, ಸಂತ ಅಲೋಷಿಯಸ್ ಕಾಲೇಜಿನ ಪ್ರಾಂಶುಪಾಲರಾದ ಪ್ರವೀಣ್ ಮಾರ್ಟಿಸ್, ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಪವನ್ ಕಾಚಿಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.